ಸಾವಿತ್ರಕ್ಕ, ನಿಮ್ಮದು ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ರೀ ಮಾತ್ರ. ಅಲ್ಲ, ಎಲ್ಲ ಎಷ್ಟು ಸಲೀಸಾಗಿ ಮಾಡಿದ್ರಲ್ಲ ನೀವು. ಮತ್ತೆ ನಮ್ಮನೆ ಹುಡುಗಿಗೆ ಅವಳರಾಗಲಿ ಕೊಟ್ಟರೆ ನಾ ಸುಮ್ಮನೆ ಐಕಂತನ. ಅವಳ ಮುಂಚಿಂದ ಹಾಗೆ ಅಂಬ್ರು. ನಾನು ಈ ಶಾಮನ್ ನಮ್ಮನಿಗೆ ಹೇಳಿದೆ ನೆಂಟಸ್ತಿಗೆ ಬೇಡ ಅನ್ಕ. ಅವಳು ಬೆಂಗಳೂರಲ್ಲೇ ಹುಟ್ಟು ಬೆಳೆದೇನಲ್ಲೇ ಅನ್ಕೊಂಡಲ್ಲ, ಈ ಮಧ್ಯ ವಯಸ್ಸಲ್ಲಿ ಒಂದು ಇಷ್ಟ SLC ಅಂತದ ಆದ್ಮೇಲೆ ಹೋದಂಬ್ರು ಅವಳು. ಮತ್ತು ಅವಳು ಪೈಕ್ಯರೆಲ್ಲ ಇಲ್ಲೇ ಊರು ಬದಿಲೇ ಇದ್ರು. ಅವ್ರು ಹೇಳಿರು ಹೆಣ್ಣು ಸ್ವಲ್ಪ ಹಾಗೆ ಬೇಡ ಅನ್ಕಂಡೆ. ಇವಳ ಹಣ್ಣಿಗೊಂದು ಎಂತಾಯ್ತು ಅಷ್ಟೊತ್ತಿಗೆ ಅದೇ ಹೆಣ್ಣು ಬೇಕನ್ಕೊಂಡು ಹಠ ಇಟ್ಕ ಕೂತ್ಕೊಂಡೆ. ಈಗ ಕಣ ಸಾಮಾನು ಗೀಮನ್ನೆಲ್ಲ ಭಾಳ ಮಾಡ್ಕೊಂಡಿದ್ದಾರೆ ಮನೇಲೆಲ್ಲ. ಏನೆಲ್ಲ ದೊಡ್ಡ ದೊಡ್ಡ ಫ್ರಿಜ್, ದೊಡ್ಡ ವಾಷಿಂಗ್ ಮಿಷಿನ್. ಅಯ್ಯೋ ಭಾಳ. ಆ ಪ್ಲಂಬರು ಹೇಳ್ತಿದ್ದ, ಅವು ಮೇಡಮ್ ಅಂದರೆ ಒಂಥರ ನಮ್ದು ಈ ಬಿಲ್ಡಿಂಗಲ್ಲೆಲ್ಲ ಗೊತ್ತಿನೋರು ಹೆಂಗಿಸ್ತಾರ ಒಂಥರ ಅನ್ಕೊಂಡೆ. ಹೌದು, ಭಾಳ ಮಾಡ್ಕೊಂಡಿದ್ದಾಳೆ ಹಂಗೆ ಅನ್ಕೊಂಡೆ. ಶ್ಯಾಮಲ, ನೀನು ಅಣ್ಣನಕ್ಕಿಂತ ಅವಳದೇ ಕಾರ್ಬಾರ್ ಜಾಸ್ತಿ ಏನೋ ಅಲ್ಲ. ಹೊಲ್ಗಿರು ಒಳ್ಳೆ ದುಡ್ಡು ಮಾಡ್ತಾಳೇನೋ. ಎಲ್ಲ ಹೋಲ್ಸೇಲೇ ಎಲ್ಲ ಪಪ್ದ ಅಂತ ಹೇಳ್ತಿದ್ದಂಗೆ ಇತ್ತಲ್ಲ. ಎಲ್ಲ ದೇವಸ್ಥಾನ ಬಟ್ಟೆ ಅಂಬ್ರ, ಶಾಲೆ ಮಕ್ಕಳ ಬಟ್ಟೆ ಅಂಬ್ರ ಎಲ್ಲ ಹೋಲ್ಸೇಲಾಗೆ ಪಪ್ತಂಬ್ರಲ್ಲ. ಅಲ್ಲ ಒಬ್ಬಳೇ ಮಾಡ್ತಾಳೆ ನಮ್ಮ ರೀತಿ. ಕೆಲಸದವ್ರನ್ನ ಇಟ್ಕೊಂಡ್ಲಲ್ಲ. ಕೆಲಸದವ್ರನ್ನ ಇಟ್ಕೊಂಡ್ರೆ ಕೆಲಸದಲ್ಲಿ ಸಂಬಳ ಕೊಡೋದು ಬೇಡ್ದೆ. ಸಂಬಳ ಕೊಡ್ಕ ಅಲ್ಲಿ ಮತ್ತು ಖರ್ಚು ಎಲ್ಲ ಒಬ್ಬಳೇ ಮಾಡ್ತಳು. ಅಕ್ಕದಂಗಿರಿನ 5 ಜನ ಇದ್ದಾರಂತೆ. ಎಲ್ಲ ಹಾಕಿದ್ರಂಬ್ರ ಹಂಗೆ ಅನ್ಕೊಂಡು. ಎಲ್ಲ ಒಳ್ಳೊಳ್ಳೆ ಆಫೀಸರ್ನೆಲ್ಲ ಮದುವೆ ಇರಂಬ್ರೆ. ಇದಕ್ಕೆ ಒಂದು ನಾ ಹಿಂಗಿನಾರನ್ನ ಮದುವೆ ಅದೇ ಅನ್ಕೊಂಡೆ. ಅದಕ್ಕೆ ಮದುವೆ ಪಷ್ಟೊತ್ತಿಗೆ ಅಷ್ಟಪ್ಪ ಮಕ್ಕಳು ಇದ್ದಿರಲ್ಲ, ಅವ್ರ ಅಪ್ಪಯ್ಯ ಮದುವೆ ಮಾಡಿ ಕೊಟ್ರೆ ಸಿಕ್ತರಿಗೆ ಅನ್ಕೊಂಡೆಲ್ಲ. ಆಗಳಿದ್ದಕ್ಕೆ ಬಡವ್ರ ಮನೆ ಅನ್ಕ ಗೊತ್ತಾಯಿಲ್ಲ. ಈಗ ಒದ್ದಾಡದ ಕಣೆ ಎಲ್ಲ ಅವ್ರ ಅಕ್ಕಂದ್ರ ಕಣಂಗೆ ಆಯ್ತು ತಾನು ಅನ್ಕೊಂಡು ಒಂದು ಹಾರೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಬದು ಅದಕ್ಕಿಲ್ಲ. ಅದಕ್ಕೆ ಎಂತಾರು ಮಾಡ್ಕೊಂಡು ಒಂದೇ ಎಷ್ಟೊತ್ತಿಗೂ. ಅದಕ್ಕೆ ಒದ್ದಾಡದ ಕಣೆ ಮನೆಯಲ್ಲೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಂಗೆ ಅನ್ಕೊಂಡು. ಮನೆ ಮಕ್ಕಳು ಮಾಡ್ಕೊಂಬಕಾಗಂತ ನಾ ಹೇಳೋದಿಲ್ಲ. ಅರೆ ಇದು ಭಾಳ ಆಯ್ತು ಕಂಡ್ರಸಿ. ಅಂದರೆ ಉಂಬಕ್ಕೆ ತಿಂಬಕ್ಕೆ ಇಲ್ದಿದ್ದಂಗೆ ದುಡ್ಡು ಜೋಡಿಸ್ಕೊಂಡ್ರೆ ಅಂತ ಕತ್ತೆ ಇದೆ. ನಿಮಗೆ ಈ ಪ್ಲಂಬರ್ ಪ್ಲ್ಯಾನ್ ಮತ್ತು ಕಂಪ್ಯೂಟರ್ದೆಲ್ಲ ಹೆಂಗೆ ಗೊತ್ತೈತೆ ಸಾವಿತ್ರಕ್ಕ? ಹಂಗೆ ಶ್ಯಾಮಲ ಹೇಳ್ರು ಕೂಡಲೇ ಗೊತ್ತಾಯ್ತಾ. ಇನ್ನು ಈ ಹೆಣ್ಣಂತೂ ಹಾಕಿರೋದಿಲ್ಲ. ಹೌದಾ, ಹಾಕಿರೋದು ನಮ್ಮ ಹತ್ರ ಹೇಳುತ್ತೆ. ಹಂಗಾಗಿ ಆ ಹೆಣ್ಣು ದುಡ್ಡು ಮಾಡೋಕೆ ಮಾಡೋದನ್ಕ ನಂಗೆ ಗೊತ್ತಾಯ್ತು. ಕಂಪ್ಯೂಟ್ರದ ಹಾಗೆ ಅದೇನು ಭಾಳ ಗೊತ್ತಾಯ್ತಿತ್ತ. ಯಾರು ಒಂಚೂರು ಪರ ಹಾಳಾತಿದ್ರೆ ಸರಿ ಮಾಡೋಕೆ ಆಯ್ತು ಕಂಪ್ಯೂಟ್ರ್. ಹಾಗೆ ಅಂತ ಇಲ್ಲ, ಎಲ್ಲ ಸುಮ್ಮನೆ ಪ್ಲ್ಯಾನ್ ಮಾಡಿದಾಳೆ ಅನ್ಕೊಂಡು ನಂಗೆ ಮುಂಚೆ ಡೌಟ್ ಆಯಿತು. ಅದಕ್ಕೆ ನಾನು ಬೇರೆ ಮಕ್ಳನ್ನ ಕರ್ಕೊಂಡವ್ರು ಗೊತ್ತಾಗ್ತಿಲ್ಲ. ನೀವು ನಿಮ್ಮ ವಯಸ್ಸಿನವ್ರ ಮಕ್ಳು ಕರ್ಕೊಂಡವ್ರೆ ಕಂಪ್ಯೂಟರ್ದೆಲ್ಲ ಎಂಥರ ಸರಿ ಮಾಡ್ತೀರಿ ಒಂಚೂರು ಪಾರಿದ್ದಾಗ್ತಿದ್ರೆ. ಹಂಗಾಗಿ ಐಡಿಯಾ ಮಾಡೋದು. ಮತ್ತು ಪ್ಲಂಬರ್ ಹತ್ರ ಯಾರು ಮಾತಾಡಿದ್ರೆ ಹೆಣ್ಣು ಹೌದಂತಾನೆ ಅನ್ಕೊಂತಲ್ಲ ಮರೆಯ. ಹೋಯ್ ಕೇಂದ್ರ ಇತ್ತಲ್ಲ ಈಗ. ಈಗ ಏನ್ರ ಕೇಳಲಿ ಬಿಡಿ, ನಮ್ಮ ಕೆಲಸ ಐತೆ ಇಲ್ಲಿಯಾ ಸಾಕತ್ಲಾಗ. ಒಂದು ಶ್ಯಾಮಲಕ್ಕ ವಾಪಸ್ ಬಂದ್ರಲ್ಲ, ನಂಗೊಂಥರ ಖುಷಿ ಐತೆ. ಪಾಪ ಮುಂಜಾನೆ ಮೊನ್ನೆ ದಿವಸ ಬಂದಿರ್ ಮನೆ ಹತ್ರ ಒಂಥರ ಇದ್ದಿರು ಮಾತ್ರ ಬೇಜಾರಲ್ಲಿ ಇದ್ದಂಗೆ ಇದ್ದಿರು. ಪಾಪ ನನ್ನ ಬಿಟ್ಟವರಿಗೆ ಎಷ್ಟು ಬೇಜಾರಾಯ್ತು ಏನೋ. ಮಕ್ಕಳ ಜವಾಬ್ದಾರಿ ಎಲ್ಲ ಊರಿಗೆ ಆಯ್ತು. ಈ ಸಣ್ಣ ಗಂಟೆಂತೂ ಒಂದೊಂದ್ಸಲ ರಾತ್ರಿ ಮಲ್ಕಂತೇ ಇಲ್ಲ ಮರೆಯ. ಬರೀ ಹಾಡಿ ಅಂದ್ರೆ ಹಾಡಿ ಎಂತೆಲ್ಲ ಮಾಡ್ಕೊಂಡಿದ್ದ ಏನೋ ಮನೆ ಬದಿಗೆ. ಆ ಒಣಕಟ್ಟಿ ಒಂದಿಷ್ಟು ತಂದಿದ್ದಿದ್ದೆ, ಅದು ಬಿಸಿಲಿಗೆ ಹಾಯ್ಕೊಂಡ್ಕಿದ್ದಿತ್ತು. ಎಲ್ಲಲ್ಲಿಗೆ ಬಿಟ್ಟು ಬಂದಿದ್ದೆ ಕಣ್. ಅತ್ತೆ ಅಂತ ಮಾಡ್ಕೊಂಡ್ರು ಏನೋ ಒಂದು ಗೊತ್ತಿಲ್ಲ. ಆ ಸಣ್ಣದೊಂದು ಕರು ಬೇರೆ ಇತ್ತಲ್ಲ, ನಮ್ಮ ಮನೆದಾನ ಗಬ್ಬದ್ದು ಕರು ಹಾಕಿತ್ತು. 1 ತಿಂಗಳು ಆಗಿಲ್ಲ ಅದಕ್ಕೆ. ಅದ್ರ ಕೆಲಸ ಸುಮಾರಿತ್ತು. ಇನ್ನೊಂದ್ಸಲ ಮಾತ್ರ ಶ್ಯಾಮಲ ಈ ಥರ ಹುಮ್ಮತನ ಮಾಡಬೇಡ ನೀನು. ಈಗ ಅದಾಯ್ತಲ್ಲ, ಈ ಮನೆ ಬಿಟ್ಟು ಹೋಗೋ ಯೋಚನೆ ಇಂಥವೆಲ್ಲ ಮಾಡಬೇಡ. ಮರ್ಯಾದೆ ಪ್ರಶ್ನೆ ಮಗ ಅದು ಮನೆದು. 4 ಜನ ಕಿವಿ ಮೇಲೆ ಬಿದ್ದರೆ ಅಂತ ಹೇಳು. ನಂಗದು ನಿನ್ನ ನರ್ಸಿ ಹೇಳಿದ್ದು. ನಿಮ್ಮ ಅತ್ತೆ ಏನು ನಂಗೆ ಹೇಳಲಿಲ್ಲ. ಆ ನರ್ಸಿ ಬಂದಳು ಹೇಳ್ದಾಳೆ ಕಾಣ. ಅವಳಿಗೆ ವಿಷಯ ಗೊತ್ತಾಯ್ತಂದ್ರೆ ಇಡೀ ಊರಿಗೆ ಗೊತ್ತಾದಂಗೆ. ಹಲೋ, ಹಾಂ 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 ಮುಂಜಾನೆ ನಿಮ್ಮ ವಿಷಯವೇ ಮಾತಾಡ್ತಿದ್ದಿದ್ದೆ. ಹೇಳಿನಿ, ಶ್ಯಾಮಲಕ್ಕ ಬತ್ತಿದ್ರು ಖುಷಿ ಆಯ್ತಾ? ಹಾಂ ಹೌದಾ? ಇಲ್ಲ ಹೇಳಿನಿ. ಇಲ್ಲ ನೀವು ಹೇಳಿ, ಗೊತ್ತಿಲ್ಲ ಹೇಳಿ. ಹಾಂ ಹೌದಾ, ಇನ್ನೊಂದು ಅರ್ಧ ಗಂಟೆ ಬತ್ತೆ ತಡೀನಿ. ಹಂಗಾರೆ ನಿಮ್ಮ ಮನೆ ಹತ್ರವೇ ಬತ್ತೆ. ಹಾಂ ಸರಿ ಆಯ್ತಾಯ್ತು. ಹೌದಾ, ಡ್ರೈವಿಂಗ್ ನಾನೇ. ಹೌದೇ, 18 ತುಂಬ್ತ 19ಕ್ಕೆ ಬಿದ್ದಿತ್ತೀಗ. ಹೌದೌದು. ಹಾಂ ಹಂಗಾಗಿ ಓಡಿಸ್ಲಕ್ಕ ಹೊರಗೆ ಮೇನ್ ರೋಡಿಗೆ ಓಡಿಸ್ಲಕ್ಕೀಗ. ಆಯ್ತಾಯ್ತು ಬತ್ತೆ ಹಂಗಾರಕ್ಕ. ಹಾಂ ಇವ್ರನ್ನೇ ಬಿಟ್ಟಿಗೆ ಡ್ರಾಪ್ ಮಾಡಿ ಬತ್ತೆ. ಹಾಂ ಮನೇಲಿ ಬೇಡ್ದ ಅಂಥದ್ದು ಎಂಥ ಸೀಕ್ರೆಟ್ ಮರ್ರೆ ಮಾತಾಡೋಕ್ಕೆ. ಅಲ್ಲ, ಶ್ಯಾಮಲಕ್ಕ ಮನೆ ಬಂದಾಗ ನೀವು ಮನೇಲಿ ಇರೋದಿಲ್ಲ? ಹಾಂ ಸರಿ ಆಯ್ತು ಮರ್ರೆ. ಹಂಗೆ ಆಯ್ತು, ಅಂಗಡಿ ಹತ್ರವೇ ಬತ್ತೆ. ತಮ್ರ ಮನೇಲೇ ಇದ್ರಮ್ರ? ಎಂಥದ್ದು ಹೇಳ್ತಿದ್ದೀರ? ನಿನ್ನೊಟ್ಟಿ ಮಾತಾಡ್ಕೊಂಬ್ರ? ಇಲ್ಲ ಶ್ಯಾಮಲಕ್ಕ, ಅವ್ರಿಗೆ ಒಂಚೂರು ಅರ್ಜೆಂಟ್ ಎಂಥದ್ದು ಕೆಲಸ ಇತ್ತಂಬ್ರ. ಅದಕ್ಕೆ ಅಂಗಡಿ ಹತ್ರ ಪಾಪ ಕೇಳ್ರ ನಂಗೆ ಒಂಚೂರು ಎಂತ ಮಾತಾಡೋಕೆ ಇತ್ತಂಬ್ರೆ.
ಬರ್ತಿದ್ದೆ ಅಂತ ಹೇಳ್ದೆ ಅಲ್ದ. ಅದು ಹೇಳಿದೆ. ಕರೆ ನಾವು ಅಂಗಡಿ ಹತ್ರ ಹೋಗಲ್ಲ, ಮನೆ ಹತ್ರ ಬೇಡ, ಕಡೆಗೆ ನಾವು ಅಲ್ಲಿ ಹತ್ರ ಎಲ್ಲ ನಡ್ಕೊಂಡು ಹೋತು. ಇಲ್ಲ ಶ್ಯಾಮಲಕ್ಕ, ನೀವು ಮನೆಗೆ ಹೋಯ್ನಿ, ಮನೆಗೆ ಹೋಗಿ ಅತ್ತೆಟ್ಟಿಗೆಲ್ಲ ಮಾತಾಡಿ ಅವ್ರಿಗೆ ಹೊಂಟರು. ಅರ್ಜೆಂಟ್ ಎಂಥದ್ದು ಕೆಲಸ ಇತ್ತಂಬ್ರ ಹಂಗೆ ಅವ್ರ ಅಂಗಡಿ ಹತ್ರ ಒಬ್ಬ ಕೇಳಿದ ಕಡೆ ಬತ್ತರು. ಇಷ್ಟು ದಿನ ಬಿಟ್ಟು ಹೆಂಡತಿ ಬರ್ತಿದ್ದಾಳೆ ಮರೆಯ, ಇಷ್ಟೊತ್ತಿಗೆ ಅವನಿಗೆ ಮನೆ ಲೈಕಂಬುದ್ಲಿ ಎಲ್ಲಿಗೆ ಅವನಿಗೆ ಕುಣ್ಸತ್ತ ಹೇಳೋದು ಇವ್ರ ಹತ್ರ. ಅದ ಇಲ್ಲ ಸಾವಿತ್ರಕ್ಕ, ಅವ್ರಿಗೆ ಎಂಥದ್ದು ಅರ್ಜೆಂಟ್ ಕೆಲಸ ಇತ್ತಂಬ್ರೆ, ಎಂತ ಅನ್ಕ ನಂಗೂ ಹೇಳಲಿಲ್ಲ. ಇರಲಿ ಒಂದು 10 ನಿಮಿಷ 15 ನಿಮಿಷ ಬತ್ರಲ್ಲ ಬಿಡಿನಿ, ನೀವು ಹೋಗಿ ಮನೇಲೆಲ್ಲ ಮಾತಾಡ್ಕೊಂಡು ದಿನಂಬಷ್ಟು ದಿವಸ ಮತ್ತು ಹಾಗೆ ಪೊದ್ದಕ್ಕೂ ಕಾಯ್ತಿದ್ರು ಮಾತ್ರ. ಎಷ್ಟು ದಿವಸದಿಂದ ಸೊಸಿನ ಕಾಣಲಲ್ಲ, ಅವ್ರಿಗೆ ಒಂದು ನಮೂನಿ ಬೇಜಾರು ಇರುತ್ತೆ, ಹೇಳೋದಿಲ್ಲ ಅಷ್ಟೇ. ಅವಳಿಗೆ ಗೊತ್ತಿಲ್ಲ, ಅವಳಿಗೆ ನಾನು ಇಷ್ಟೆಲ್ಲ ಮಾಡೋದು ಹೇಳಲಿಲ್ಲ, ಮತ್ತು ಹೇಳ್ರೆ ಸುಮ್ಮನೆ ರಗ್ಲಿ ಮಾಡ್ಕೊಂತಾಳೆ ಅನ್ಕೊಂಡು ಅವಳಷ್ಟಕ್ಕೆ ಬಿಟ್ಟಿದ್ದೆ. ಈಗ ಕರ್ಕೊಂಡು ಹೋಗ್ತೆ ಸೀದಾ ಡೈರೆಕ್ಟ್ ಕರ್ಕೊಂಡು ಹೋಗ್ಬೋದು. ಹಂಗೆ ವಿಷಯ ಯಾರಿಗೆ ಹೇಳಲ್ಲ, ನನ್ನ ಅಮ್ಮನಿಗೂ ಹೇಳಲ್ಲ. ಹೌದಾ, ಮಂಚಣ್ಣಿಗೆ ಗೊತ್ತಿತ್ತು ಹಂಗೆ ಅನ್ಕೊಂಡಲ್ಲ. ಹೌದು, ಮುಂಜಾನೆ ಹೇಳಿದೆ, ಅಣ್ಣನ ಹತ್ರನೂ ಹೇಳಿದೆ, ಏನೋ ಎಂಥರ ಮಾಡಿ ಕರ್ಕೊಬತ್ತೆ, ನೀವು ಮಂಡಿ ಬಿಸಿ ಮಾಡ್ಕೊಂಡ್ಬೇಡ ಅನ್ಕೊಂಡೆ. ಮುಂಜಾನೆ ಗೊತ್ತಿತ್ತು, ಅರಿ ಅಂತ ಕೆಲಸ ಮರಯ್ಯ. ಎಂತ ಎಂತ ಮಾಡ್ತಿದ್ರಿ, ಎಲ್ಲ ಹುಷಾರಿದ್ರಿಯಾ? ಹಬ್ಬ ಎಲ್ಲ ಗಮ್ಮತ್ತ ನಿಮ್ಮ ಬದಿಗೆ? ನಮ್ಮಲ್ಲೂ ಅಷ್ಟೇ, ಹಬ್ಬ ಜೋರೆ. ಮತ್ತು ಮಂಜಣ್ಣಂದು ಎಂಥ ವಿಷಯ ಅನ್ಕ ಗೊತ್ತೇ ಇಲ್ಲ ಕಣಿ. ಗಾಡಿ ಓಡ್ಸೋಕ್ಕೂ ಹೇಳಿ ಒಂಥರ ಮಂಡಿ ಒಳಗೆ ಅದೇ ಓಡ್ತಿತ್ತು. ಎಂಥ ಸೀಕ್ರೆಟ್ ಟಿಪ್ಕು ಸಾಕು ಮುಂಜಣ್ಣಂದು. ಶ್ಯಾಮಲಕ್ಕ ಪಪ್ಪಷ್ಟೊತ್ತಿಗೂ ಮನೇಲಿ ಇರೋದಿಲ್ಲ ಅಂದರೆ ಎಂಥ ಸೀಕ್ರೆಟ್ ಟಿಪ್ಕು ಸಾಕು ಅನ್ಕಂಡೆ. ನಿಮ್ಗೆಂಥರ ಗೊತ್ತಾಯ್ತಾ? ಮತ್ತು ವಿಡಿಯೋ ಎಲ್ಲ ಹೆಂಗೆ ಬರ್ತಿತ್ತು ಅನ್ಕ ಕಾಮೆಂಟ್ ಮಾಡಿ ಹೇಳಿನಿ ಅಕ್ಕ. ಇಷ್ಟ ಆದಿದ್ರೆ ಲೈಕ್ ಮಾಡ್ಕ, ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕಣಿ ಅಕ್ಕ. ಬತ್ತ ಹಂಗಾರೆ.